ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಮ್ಮ ಅಧ್ಯಕ್ಷರಾಗಿರುವಂಥ ರಾಜೇಂದ್ರ ಕುಮಾರ್ ಅವರು ಬ್ಯಾಂಕಿನ ಅಧ್ಯಕ್ಷ ಚುಕ್ಕಾಣಿಯನ್ನು ಹಿಡಿದು 25 ವರ್ಷ ಆಯಿತು. ಹಾಗೆ ನಮ್ಮ ನವೋದಯ ಕೂಡ ಸ್ವಸಹಾಯ ಸಂಘದ ಇದು ಮಾಡಿ 20 ವರ್ಷ ನಡೀತಾ ಬಂತು. ಈಗ ನಾಳೆ ನಡೆಯುವಂಥ 19ನೇ ತಾರೀಕಿಗೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಾಧಾರಣ 1 ಲಕ್ಷ ಜನ ಸೇರುವಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ನಮ್ಮವರು ಬ್ಯಾಂಕಿನ ಸಿಬ್ಬಂದಿ ಇರ್ಬೋದು, ಬೇರೆ ಬೇರೆ. ಯಾಕಂದರೆ ನಮ್ಮ ರಾಜೇಂದ್ರ ಕುಮಾರ್ 25 ವರ್ಷ ಬ್ಯಾಂಕನ್ನು ದೊಡ್ಡ ಮಟ್ಟಕ್ಕೆ ದೇಶದಲ್ಲೆಲ್ಲ ರಾಷ್ಟ್ರದಲ್ಲಿ ಎಲ್ಲ ಕಡೆ ನೋಡುವಾಗ ನಮ್ಮ ಬ್ಯಾಂಕ್ ಅಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಯುವಂಥ ಬ್ಯಾಂಕು ನಮ್ಮದು. ಅದರಿಂದ ನಾನು ನಡೆಯುವಂಥ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಂಬಂಧಪಟ್ಟಂಥ ಬ್ಯಾಂಕಿನವರಾಗಿರ್ಬೋದು, ಸೊಸೈಟಿಯಾಗಿರ್ಬೋದು, ನಮ್ಮ ನವೋದಯದ ಸದಸ್ಯರಿರ್ಬೋದು, ಎಲ್ಲರೂ ಬಂದು ಒಳ್ಳೆಯ ರೀತಿಯಲ್ಲಿ ಚೆಂದ ಕಾಣಿಸ್ಕೊಡ್ಬೇಕಾಗಿ ನಾನು ಅಪೇಕ್ಷೆ.